ವೀಕ್ಷಕರೇ, ಹಲಸು ಹಣ್ಣು ಮೇಳಕ್ಕೆ ಬಂದ ಮೇಲೆ ಹಲಸಿನಿಂದ ತಯಾರಾದಂತಹ ಉತ್ಪನ್ನಗಳನ್ನ ಸವಿಯದೇ ಇದ್ರೆ ಹೇಗೆ ಅಲ್ವಾ? ಅದರಿಂದ ತಯಾರಾಗಿರುವಂತಹ ಆಹಾರಗಳನ್ನ ನಾವು ಕೂಡ ಟೇಸ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಒಂದು ಸ್ಟಾಲ್ ಇದೆ, ಇಲ್ಲಿ ನೀವು ನೋಡಬಹುದು ಹಲಸಿನ ಗುಜ್ಜೆಯ ಕಬಾಬ್ ಇದೆ, ಅದರ ಜೊತೆಗೇನೆ ಹಲಸಿನ ತವಾ ಫ್ರೈ ಇದೆ, ಅದರ ಜೊತೆಗೇನೆ ಪಲಾವ್ ಇರುವಂತದ್ದು. ನಾವು ಪಾಂಡುರಂಗ ಸರ್ ಬಗ್ಗೆ ಇದಕ್ಕಿಂತ ಮುಂಚೆ ಕೂಡ ಸ್ಟೋರಿಯನ್ನ ಮಾಡಿದ್ವಿ. ಪಾಂಡುರಂಗ ಭಟ್ ಸರ್ ಎಲ್ಲಿಯವರೆಗೆ ಫೇಮಸ್ ಆಗಿದ್ದಾರೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ಮಂಗನನ್ನ ಓಡಿಸುವಂತ ಕೋವಿಯ ಮುಖಾಂತರ ಇದ್ರ ಬಗ್ಗೆ ನಾವು ಸ್ಟೋರಿಯನ್ನ ಕೂಡ ಮಾಡಿದ್ವಿ. ಇವಾಗ ಹಲಸು ಹಣ್ಣು ಮೇಳದಲ್ಲಿ ಇವರದ್ದೇ ಆದಂತಹ ಫುಡ್ ಸ್ಟಾಲ್ ಅನ್ನ ಕೂಡ ಹಾಕಿದ್ದಾರೆ. ಎಸ್ ಕೇಳಬೇಕು. ನಮಸ್ತೆ ಸರ್. ನಮಸ್ತೆ. ಹೇಗಿದೆ ಜನರ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ. ನಿಮ್ಮ ಫುಡ್ ಇಲ್ವಾ ಅಂತ ಕೇಳೋದು, ಇಲ್ಲಿ ಇಲ್ಲಿ ಎಲ್ಲೋ ಓಡಾಡಿದ್ದೀವರು. ನಾನು ಫುಡ್ ಮಾಡೋದ್ರಲ್ಲಿ ಫೇಮಸ್ ಆಗಿದ್ದೀನಿ. ಹಂಗೆ ಅದೇ ನಂದು ಸ್ಪೆಷಲ್ಲು ಒಂದು ಪಲಾವು ಮತ್ತು ಚಟ್ನಿ ಕೂಡ ನಾನು ಹಲಸಿನ ಸಿಪ್ಪೆ ಹಲಸಿನ ಇದನ್ನು ಬೇಯಿಸಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡೋ ಚಟ್ನಿ ಅದು ಅಷ್ಟು ಚೆನ್ನಾಗಿರ್ತದೆ. ಮತ್ತು ಕಬಾಬ್ ಕೇಳೋದೇ ಬೇಡ, ನಾನು ಸುಮಾರು 10 ವರ್ಷದಿಂದ ಮಾಡ್ತಾಯಿದ್ದೀನಿ. 8 ವರ್ಷದಿಂದ ಮೇಲೆ 8ರಿಂದ 10 ವರ್ಷದಲ್ಲಿ ಮಾಡ್ತಾಯಿದ್ದೀನಿ. ಇದೊಂದು ಹೊಸ 2 ವರ್ಷದಿಂದ ಹೊಸ ಒಂದು ತವಾ ಫ್ರೈ ಮಾಡ್ತಾಯಿದ್ದೀನಿ. ಕಬಾಬಿಗೆ ಪಲಾವಿಗೆ ಇದೆರಡನ್ನೇ ಜನ ಕೇಳೋದು. ಇದು ನಾವು ಮಸಾಲೆ ಮಾಡಿದ್ದು ತವಾ ಫ್ರೈಗೆ ಹಾಕೊಡೋದಕ್ಕೆ ಮಾಡಿರೋ ಮಸಾಲೆ ತುಂಬ ಚೆನ್ನಾಗಿದೆ. ಇಲ್ಲ, ಗುಜ್ಜೆ ಮಂಚೂರಿ ನಾನು ಟ್ರೈ ಮಾಡಿಲ್ಲ, ಯಾಕಂದ್ರೆ ಸ್ವಲ್ಪ ಕೆಮಿಕಲ್ ಸೇರಿಸಬೇಕಾಗ್ತದೆ. ಇದಕ್ಕೆ ಯಾವುದೇ ಕೆಮಿಕಲ್ ಬೇಡ, ನಾವು ಮನೆಯಲ್ಲಿ ಮಾಡಿರೋ ಮಸಾಲೆ. ಕೋವಿ ಕೂಡ ಇದೆ, ಅದು ಕೋವಿ ಕೂಡ ಮಾಮೂಲು ನನ್ನ ಮುಖ ಕೇಳಿದ್ರೆ ಎರಡೇ ಕೇಳೋದು. ಒಂದು ಫುಡ್ಡಲ್ಲಿ ಬಿಟ್ಟರೆ ಕೋವಿ ಕೇಳ್ತಾರೆ. ಕೋವಿ ಇಡ್ಲಿಲ್ವಾ ಅಂತ ಅದಕ್ಕೆ ಇಟ್ಟಿರ್ತೀನಿ, ಯಾರಾದ್ರೂ ಕಸ್ಟಮರ್ ಬಂದು ತಗೊಂಡೋಗ್ತಾರೆ. ಬಂದಿದೆ, 2 ಜನ ತಗೊಂಡೋದ್ರು. ನಾಳೆ ನಾಳ್ದು ಇನ್ನೂ ಜಾಸ್ತಿ ಆಗುತ್ತೆ. ನಮ್ದು ಫುಡ್ಗಳು ಎಷ್ಟು ಗಂಟೆ ತನಕ? ಮಾರ್ನಿಂಗ್ ಇಂದ ನೈಟ್ ತನಕ? 10 ಗಂಟೆಯಿಂದ ಸಾಯಂಕಾಲ ಒಂದು 9 ಗಂಟೆವರೆಗೆ, ನೈಟ್ 9 ಗಂಟೆವರೆಗೆ ಇರ್ತೇವೆ. ನಾಳೆ ಇನ್ನೊಂದು ಬರ್ತದೆ ಕಟ್ಲೆಟ್ ತುಂಬಾ ಚೆನ್ನಾಗಿದೆ. ಓಕೆ, ಇಲ್ಲಿಗೆ ಬಂದವರು ಸವಿತಾರೆ, ಬಟ್ ಪಾರ್ಸೆಲ್ ಕೊಡುವಂತ ವ್ಯವಸ್ಥೆನೂ ಇದೆ. ಪಾರ್ಸೆಲ್ ಕೊಡ್ತೀವಿ ನಾವು. ಎಲ್ಲ ಫುಡ್ ಪಾರ್ಸೆಲ್ ಇದೆ ನಮ್ಮ ಹತ್ರ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇಲ್ಲಿ ಸ್ಪೆಷಲ್ ಆಗಿರುವಂತಹ ಹಲಸಿನಿಂದ ತಯಾರು ಮಾಡಿದಂತಹ ಫುಡ್ಗಳು ನಿಮಗೆ ಅವೈಲೇಬಲ್ ಇರುವಂಥದ್ದು. ನೀವು ಬಂದು ಇಲ್ಲಿ ಟೇಸ್ಟ್ ಮಾಡ್ತೀರಾ, ಬಟ್ ಮನೆ ಮಂದಿಗೆ ಕೊಂಡೋಗ್ಬೇಕು ಅಂತ ಇದ್ರೆ ಪಾರ್ಸೆಲ್ನ ವ್ಯವಸ್ಥೆ ಕೂಡ ಇಲ್ಲಿ ಲಭ್ಯ ಇರುವಂಥದ್ದು. ಹಾಗಾಗಿ ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಭರ್ಜರಿ ಆಗಿರುವಂತಹ ಬಾಡೂಟ ಅಂತೂ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಸೀಸನೇಬಲ್ ಆಗಿರುವಂತಹ ಫ್ರೂಟ್ಗಳಿಂದ ತಯಾರು ಮಾಡಿದಂತಹ ಫುಡ್ ನಿಮಗೆ ಇಲ್ಲಿ ಸವಿಯೋದಕ್ಕೆ ಸಿಗ್ತಾ ಇರುವಂಥದ್ದು. ಇಲ್ಲಿಗೆ ಕೂಡ ಭೇಟಿ ನೀಡಿ ಅಂತ ಹೇಳ್ತೀವಿ. ಇದನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.